ಪುತ್ತೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಬಂಟ್ವಾಳ ತಾಲೂಕಿನ ವಿಟ್ಲ ಭಾಗದಲ್ಲಿ 240 ಎಕರೆ ಹಾಗೂ ಪುತ್ತೂರು ತಾಲೂಕಿನಲ್ಲಿ 280 ಎಕರೆ ಸರ್ಕಾರಿ ಸ್ಥಳ ಗೇರು ಅಭಿವೃದ್ಧಿ ನಿಗಮದ ಕೈಯಲ್ಲಿದೆ. ಈ ಲೀಸ್ ರದ್ದಾಗಿ 30 ವರ್ಷ ಕಳೆದಿದೆ. ಇದನ್ನು ಕೆಸಿಡಿಸಿ ನವೀಕರಿಸಿಲ್ಲ. ಈ ಜಾಗಗಳನ್ನು ಸರ್ಕಾರ ವಶಪಡಿಸಿಕೊಳ್ಳಲಿದೆ ಎಂದು ಶಾಸಕ ಅಶೋಕ್ ರೈ ಹೇಳಿದರು. ಪುತ್ತೂರು ತಾಲೂಕು ಪಂಚಾಯತ್ನ ಸಭಾಂಗಣದಲ್ಲಿ ಕುಡಿಯುವ ನೀರು ಯೋಜನೆಗೆ ಸಂಬಂಧಿಸಿ ವಿಧಾನಸಭಾ ವ್ಯಾಪ್ತಿಯ ಅಧಿಕಾರಿಗಳ ಸಭೆಯಲ್ಲಿ ಅವರು ಮಾತನಾಡಿದರು. ಈಗಾಗಲೇ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಿವೇಶನಕ್ಕಾಗಿ ಅರ್ಜಿ ಸಲ್ಲಿಸಿದವರ ಸಂಖ್ಯೆ 1,000 ಮೇಲ್ಪಟ್ಟಿದೆ. ಈ ಜನರಿಗೆ ನಿವೇಶನ ನೀಡುವುದು ಜನಪ್ರತಿನಿಧಿ ಅಧಿಕಾರಿಗಳ ಜವಾಬ್ದಾರಿ. ಈ ಹಿನ್ನೆಲೆಯಲ್ಲಿ 9 ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ 135 ಎಕರೆ ಸ್ಥಳ ಕಾದಿರಿಸಲಾಗಿದೆ. ಉಳಿದ ಗ್ರಾಮ ಪಂಚಾಯತ್ಗಳಲ್ಲಿಯೂ ಸರ್ಕಾರಿ ಜಾಗಗಳನ್ನು ಹುಡುಕುವ ಕೆಲಸ ಮಾಡಲಾಗುತ್ತಿದೆ. ನಿವೇಶನ ರಹಿತ ಜನರಿಗಾಗಿ ಸುಮಾರು 2,000 ಎಕರೆ ಸ್ಥಳವನ್ನು ನಾವು ಕಾದಿರಿಸಬೇಕು. ಈ ನಿಟ್ಟಿನಲ್ಲಿ ಪೂರ್ವ ತಯಾರಿ ಕೆಲಸಗಳನ್ನು ಮಾಡುವಂತೆ ಅವರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಸೂಚಿಸಿದರು. ಬಹುಗ್ರಾಮ ಕುಡಿಯುವ ನೀರು ಯೋಜನೆ ಮುಂದಿನ ಏಪ್ರಿಲ್ ತಿಂಗಳ ಅಂತ್ಯದೊಳಗೆ ವ್ಯವಸ್ಥೆಯಾಗಬೇಕು. ಕುಡಿಯುವ ನೀರು ಒದಗಿಸುವಲ್ಲಿ ಈಗಾಗಲೇ ಗ್ರಾಮ ಪಂಚಾಯತ್ಗಳಲ್ಲಿರುವ ಪೈಪ್ಲೈನ್ಗಳನ್ನು ವ್ಯವಸ್ಥಿತಗೊಳಿಸುವ ಕೆಲಸ ನಡೆಯಬೇಕು. ಈ ಬಾರಿ ತಾಲೂಕಿನ ಕೆಲ ಗ್ರಾಮ ಪಂಚಾಯತ್ಗಳಲ್ಲಿ ನೀರಿನ ಸಮಸ್ಯೆ ಫೆಬ್ರವರಿ ತಿಂಗಳಲ್ಲೇ ಕಂಡುಬಂದಿದೆ. ಇದನ್ನು ತಕ್ಷಣ ಸರಿಪಡಿಸಬೇಕು. ಮುಂದಿನ ತಿಂಗಳಲ್ಲಿ ಜನರಿಗೆ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗಬಾರದು ಎಂದರು. ಗೇರು ಬೀಜಕ್ಕೆ ಲೀಸ್ ಕೊಟ್ಟು ಲೀಸ್ ಎಕ್ಸ್ಪೈರಿ ಆಗಿ 30 ವರ್ಷ ಆಗಿರುವಂಥದ್ದು 285 ಎಕರೆಯಿಂದ ಜಾಸ್ತಿ ಮೇಲ್ಪಟ್ಟು ಜಾಗ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ಪುತ್ತೂರು ವ್ಯಾಪ್ತಿಯಲ್ಲಿರುವಂಥ ಜಾಗದಲ್ಲಿದೆ. ಆ 285 ಎಕರೆ ಜಾಗವನ್ನು ಕೂಡ ನಾವು ಸರ್ಕಾರದ ವತಿಗೆ ತಗೊಳ್ತೇವೆ. ಅದನ್ನು ವಾಪಸ್ ತಗೊಳ್ಳುವಂಥ ಕೆಲಸವನ್ನು ಮಾಡ್ತೇವೆ. ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಈಗ ಸರ್ವೆಗಳನ್ನು ನಡೆಸ್ತಾ ಇದ್ದೇವೆ. ಯಾರು ಗೇರು ಬೀಜಕ್ಕೆ ಲೀಸ್ ಕೊಟ್ಟು 30 ವರ್ಷ 40 ವರ್ಷ ಹಾಗೆಯೇ ಬಿದ್ದುಕೊಂಡಿರುವಂಥ ಸರ್ಕಾರನೂ ಅಲ್ಲ, ಗೇರು ಬೀಜನೂ ಅಲ್ಲ ಅಂತ ಈ ವ್ಯಾಪ್ತಿಯಲ್ಲಿರುವಂಥ ಸುಮಾರು ನಮ್ಮ ಪ್ರಕಾರ ಸುಮಾರು 300 ಎಕರೆಯಿಂದ ಮೇಲ್ಪಟ್ಟು ಜಾಗಗಳಿದೆ. ಇದನ್ನು 280 ಎಕರೆ ಜಾಗ ಇದೆ. ಇದನ್ನು ಕೂಡ ಸರ್ಕಾರದ ಪರಿಮಿತಿಗೆ ತಗೊಳ್ಳುವಂಥ ಕೆಲಸವನ್ನು ಮುಂದಿನ ದಿವಸಗಳಲ್ಲಿ ಮಾಡ್ತೇವೆ. ಅವರಿಗೆ ಸರಿಯಾದ ಸಂಬಳವನ್ನು ಮಾಡೋದಾ, ಅದಕ್ಕೆ ಸರ್ಕಾರದಿಂದ ಏನಾದರೂ ಮಾಡಬೇಕಾ? ಅವರು ನೀರು ಬಿಡುವವನು ಹೇಳಿದಾಗೆ ಈ ಪಿ ಡಿ ಒಗಳು ಕೇಳಬೇಕು. ಅವನು ಹೇಳೋದು ನನಗೆ 300 ರೂಪಾಯಿ ಸಿಗ್ತದೆ, ನಾನು ಬೇರೆ ಕೆಲಸಕ್ಕೆ ಹೋಗ್ತೇನೆ. ಇದು ಆಗಬಾರ್ದು. ಅದಕ್ಕೆ ಏನು ಕಾನೂನಲ್ಲಿ ಯಾವ ರೀತಿ ಮಾಡ್ಬೋದು, ಇಲ್ಲದ್ರೆ ಅದಕ್ಕೆ ಯಾವ ವ್ಯವಸ್ಥಿತ, ಅವರಿಗೆ ನೀರು ಬಿಡಲಿಕ್ಕೆ ಆಸಕ್ತಿ ಇಲ್ಲಾಂದರೆ ಅದಕ್ಕೆ ಏನು ವ್ಯವಸ್ಥೆ ಮಾಡಬೇಕಂತ ನೋಡ್ಕೊಳ್ಳಿ, ಮಾಡಿ ಅದಕ್ಕೆ ವ್ಯವಸ್ಥಿತ ಮಾಡಬೇಕು. ನಾನು ಮೊನ್ನೆ ಹೋದಲ್ಲೂ ಕೂಡ ಹಾಗೆ ಅವರು ಬೆಳಿಗ್ಗೆ 1 ಗಂಟೆಗೆ ನೀರು ಬಿಡೋದು, ಅವರು ಮತ್ತೆ ಏನೋ ಕೆಲಸಕ್ಕೆ ಹೋಗೋದು, ಮತ್ತು ಸಾಯಂಕಾಲ ಪುನಃ ಬರೋದು. ಏನು ನೀರು ಕರೆಂಟ್ ಅವರು ಬರೋವರೆಗೆ ಕಾಯ್ತದ? ಅಲ್ಲ, ಇವರು ಹೋಗಿ ಬಿಡಲಿಕ್ಕೆ ಆಗೋದಿಲ್ಲ. ದಯಮಾಡಿ ಇಂಥ ಕೆಲವು ಟೆಕ್ನಿಕಲ್ ಪ್ರಾಬ್ಲಮ್ಗಳು ತುಂಬ ಗ್ರಾಮದಲ್ಲಿ ನಾವು ನೋಡಿದ್ದೇವೆ. ತುಂಬ ಜಾಗಕ್ಕೆ ಪೈಪ್ಲೈನ್ ಮಾಡಲಿಕ್ಕೆ JJMನವರು ಬಾಕಿಯಾಗಿದೆ. ಅದು ಅರ್ಧ ಪಿ ಡಿ ಹೊಡೆದು ತೊಂದರೆ, ಅರ್ಧ ನಿಮ್ಮೋಡ ತೊಂದರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸರಿಯಾಗಿ ಮಾಸ್ಟರ್ ಪ್ಲ್ಯಾನ್ ಮಾಡಿ ಕೊಡದೇ ಇರುವಂಥದ್ದು ಆ ಗ್ರಾಮ ಸಭೆ ಮತ್ತು ಅವರ ಪಿ ಡಿ ಒಗಳ ತೊಂದರೆಯಿಂದ ಆಗಿದೆ. ಸೊ ಹಿಂದೆ ಮಾಡಿದ್ದನ್ನು ನಾವು ಪುನಃ ಪ್ರೊಲಾಂಗ್ ಮಾಡಿ ಏನು ತೊಂದರೆ ಏನು ಮಾಡಲಿಕ್ಕಿಲ್ಲ. ಅದಕ್ಕೆ ಮಾಡಲಿಕ್ಕೆ ಯಾವ ರೀತಿ ಲೈನ್ ಮಾಡಲಿಕ್ಕೆ ಇದು ಮಾಡ್ಬೋದು. ಮತ್ತು ಅದೇ ಟ್ಯಾಂಕಿಯಿಂದ ನಾವು JJM ನೀರು ಇದು ಬಹುಗ್ರಾಮ ಕುಡಿಯೋ ನೀರು ಕೊಟ್ಟರೆ ಅದು ಹರಿತದ ಅಂತ ಫ್ಲೋ ಎಲ್ಲ ಲೇಔಟ್ ಮಾಡಿ ಅದನ್ನು ಎಲ್ಲ ಹೋಗಿ ಗುಡ್ಡೆಯಲ್ಲಿ ಅಲ್ಲಿ ಜಾಗ ಇದೆ ಅಲ್ಲಿ ಹೋಗಿ ಕೂತ್ಕೊಳ್ಳಿ ಅಂತ. ಅದು ನಿಮ್ಮದು ತಪ್ಪಲ್ಲ. ನಾನು ಐ ಡೋಂಟ್ ಬ್ಲೇಮ್ ಯು, ನಿಮ್ಮನ್ನು ನಾನು ತಪ್ಪುವಂತಗಾರ ಅಂತ ಹೇಳೋದಿಲ್ಲ. ಸರ್ಕಾರದಿಂದ ನಿಮಗೆ ಬರುತ್ತೆ ಅದಕ್ಕೆ 1 ಲಕ್ಷ ರೂಪಾಯಿ. ನೀವು ಅದರಲ್ಲಿ ಏನು ಮಾಡಲಿಕ್ಕೆ ಆಗೋದಿಲ್ಲ. ದಯಮಾಡಿ ನನ್ನ MLA ಲಾಡಲ್ಲಿ ಅದಕ್ಕೆ ದುಡ್ಡು ಇಡ್ತೇನೆ. ಅದನ್ನು ಅವರಿಗೆ ನಿವೇಶನಕ್ಕೆ ಸೂಕ್ತವನ್ನಾಗಿ ಮಾಡಿಕೊಡಲಿಕ್ಕೆ ನಾನು ನನ್ನ MLA ಲಾಡಲ್ಲಿ ದುಡ್ಡು ಇಡ್ತೀನಿ, ಇಲ್ಲಾಂದರೆ ಬೇರೆಯಲ್ಲಿ ನಿಮಗೆ ದುಡ್ಡನ್ನು ವ್ಯವಸ್ಥೆ ಮಾಡಿ ಕೊಡ್ತೀನಿ. ಅದನ್ನು ವ್ಯವಸ್ಥಿತವಾಗಿ ಮಾಡಿಕೊಡಬೇಕು. ನಾವು ಕನಿಷ್ಠ ಇನ್ನು 6 ತಿಂಗಳಲ್ಲಿ 2,000 ನಿವೇಶನಗಳನ್ನು ಕೊಡಬೇಕು ಅಂತ ನಮ್ಮ ಹತ್ರ ವಿನಂತಿ ಮಾಡಿಕೊಳ್ಳೋದು. ದಯಮಾಡಿ ಯಾರೂ ಕೂಡ ಬೇರೆ ಗ್ರಾಮದವರು ಬಂದರೆ ಅರ್ಜಿ ಕೊಟ್ಟರೆ ಅದು ತಗೊಳ್ಳಿಕ್ಕೆ ಆಗೋದಿಲ್ಲ. ಅದನ್ನು ಸೀಲ್ ಸೈನ್ ಹಾಕಿ ಇಡಿ. ನಾವು ಅದನ್ನು ರಾಜೀವ್ ಗಾಂಧಿ ನಿಗಮದಲ್ಲಿ ನಾವು ಅದಕ್ಕೆ ನಿಮಗೆ ಪರ್ಮಿಷನ್ ಕೊಟ್ಟು ಅದರಲ್ಲಿ 25 ಕೊಡ್ತಾ ಇರುವಂಥದ್ದು. ಎಲ್ಲೆಲ್ಲಿ ಪೈಪ್ಲೈನ್ಗಳು ಯಾವ ಗ್ರಾಮದಲ್ಲಿ ಎಲ್ಲೆಲ್ಲಿ ಕೆಲವು ಸೈಡ್ ಭಾಗದಲ್ಲಿ ಆಗಲಿಲ್ಲ ಅದಕ್ಕೆ ಆದ್ಯತೆ ಕೊಟ್ಟು ಪೈಪ್ಲೈನ್ಗಳನ್ನು ಮಾಡಿ
ಬಹುಗ್ರಾಮ ಕುಡಿಯುವ ನೀರಿನಲ್ಲಿ ನಿಮ್ಮ ಟ್ಯಾಂಕಿಗಳಿಗೆ ಮಾತ್ರ ನೀರು ತುಂಬಿಸುವಂಥ ಕೆಲಸಗಳು ಆಗ್ತದೆ. ಅದರಲ್ಲೂ ಕೂಡ ಕೆಲವು ಕಡೆ ಆ ಟ್ಯಾಂಕಿಗೆ ನೀರು ತುಂಬಿಸಿದ್ರೆ ಕೆಲವು ಕಡೆ ನೀರು ಹೋಗಿಲ್ಲ ಅಂತಂದರೆ ಅದಕ್ಕೂ ಕೂಡ ಪ್ಲ್ಯಾನ್ಗಳನ್ನು ಮಾಡಬೇಕು. ಅದಕ್ಕೆ ಹೆಚ್ಚಿನ ಅನುದಾನಗಳು ಬೇಕಿದ್ರೆ ಬೈ ಚಾನ್ಸ್ ಇನ್ನೊಂದು ಕಡೆ ನಿಮ್ಮ ಲ್ಯಾಪ್ಸ್ ಆಫ್ ಯುವರ್ ಏನು ಕಾನ್ಸಂಟ್ರೇಷನ್ ಅಂತ ಹೇಳ್ಬೋದು. ಅದರಿಂದ ಕೆಲವು ಕಡೆ ಟ್ಯಾಂಕ್ ಮಾಡಲಿಕ್ಕೆ ಬಾಕಿ ಇಲ್ಲ ಅಂತಂದರೆ JJMನವರು ಇಲ್ಲ ಆದರೆ 1-2 ಟ್ಯಾಂಕ್ಗಳೆಲ್ಲಾದರೂ ಇದ್ದರೆ ಅಲ್ಲಿ ಮಾಡುವಂಥ ಕೆಲಸಗಳನ್ನು ಈಗಲೇ ಕೈಗೆತ್ತಿಕೊಳ್ಬೇಕು. ಮತ್ತು ಲಾಸ್ಟಿಗೆ ನಾವು ಬಹುಗ್ರಾಮ ಕುಡಿಯೋ ನೀರು ಬರೋದು, ನೀವು ಅಲ್ಲಿ ಕೂತ್ಕೊಂಡು ನೀರಿಲ್ಲ, ಹೋಗುವುದಿಲ್ಲ, ಅಲ್ಲಿ ಹತ್ತುವುದಿಲ್ಲ, ಅದು ಇಳಿದಿಲ್ಲ ಅಂತ. ವೇದಿಕೆಯಲ್ಲಿ ತಾಲೂಕು ಪಂಚಾಯತ್ನ ಕಾರ್ಯನಿರ್ವಹಣಾ ಅಧಿಕಾರಿ ನವೀನ್ ಭಂಡಾರಿ, ನಗರಸಭಾ ಪೌರಾಯುಕ್ತ ಮಧು ಎಸ್ ಮನೋಹರ್, ವಿಟ್ಲ ಪಟ್ಟಣ ಪಂಚಾಯತ್ ಮುಖ್ಯ ಅಧಿಕಾರಿ ಕರುಣಾಕರ, ಅಭಿವೃದ್ಧಿ ಅಧಿಕಾರಿ ರವಿಚಂದ್ರ ಉಪಸ್ಥಿತರಿದ್ದರು. ಅನೀಶ್ V4 ನ್ಯೂಸ್ ಪುತ್ತೂರು.